ಹುಬ್ಬಳ್ಳಿಯಲ್ಲಿ ಬ್ಲ್ಯಾಕ್ ಕ್ಯಾಟ್ ವತಿಯಿಂದ ಸುದರ್ಶನ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಅಕ್ಟೋಬರ್ 2ರಿಂದ ಪ್ರಾರಂಭವಾದ ಈ ಕಾರ್ ರ್ಯಾಲಿ ದೇಶದ ವಿವಿಧ ಭಾಗಗಳಿಗೆ ಸಂಚಾರ ಮಾಡುವುದರ ಮೂಲಕ 7500 ಕಿಲೋಮೀಟರ್ವರೆಗೂ ಪ್ರಯಾಣ ಮಾಡುವ ಸಂಕಲ್ಪ ಹೊಂದಿದೆ. ಭಾರತದ 75 ಸ್ವಾತಂತ್ರ್ಯ ಸಂಭ್ರಮದ ಸಲುವಾಗಿ ಪ್ರಧಾನಮಂತ್ರಿಯವರು ವಿಶೇಷವಾಗಿ ಈ ಕಾರ್ ರ್ಯಾಲಿ ಮಾಡಲು ಹೇಳಿದ್ದು, ಅಕ್ಟೋಬರ್ 2ರಿಂದ ದೆಹಲಿಯಿಂದ ಆರಂಭವಾದ ಈ ಕಾರ್ ರ್ಯಾಲಿ ದೇಶದ ವಿವಿಧ ಪಟ್ಟಣಗಳನ್ನು ದಾಟಿ ಇದೀಗ ಹುಬ್ಬಳ್ಳಿಗೆ ಬಂದ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್ ಬಳಿಯಲ್ಲಿ ಸ್ಥಳೀಯ ಪೊಲೀಸರೊಂದಿಗೆ ಕಾರ್ ರ್ಯಾಲಿ ಮಾಡಿದರು. ಈ ಸಂದರ್ಭದಲ್ಲಿ ಹುಬ್ಬಳ್ಳಿ ಪೊಲೀಸ್ ಕಮಿಷನರ್ ಲಾಬುರಾಮ್, ಡಿಸಿಪಿ ರಾಮರಾಜನ್ ಹಾಗೂ ಇನ್ನಿತರ ಅಧಿಕಾರಿಗಳು ಭಾಗಿಯಾಗಿದ್ದರು. चांद में जाना तिलक लगाना, जब चांद में जाना तिलक लगाना, 3 रंग का एक निशान, हम हिंदुस्तान। भारत परिक्रमा ब्लैक कैट कार रैली है और ये प्रधानमंत्री साहब का आह्वान था कि हम 75 ईयर्स ऑफ इंडिपेंडेंस को एक अमृत महोत्सव की तरह सेलिब्रेट करें। उसी कड़ी में हम अपने तरफ से NSG नेशनल सिक्योरिटी गार्ड जो एलीट सिक्योरिटी फोर्स है वो